ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಇತ್ತೆ ವಾರ್ತೆದ ವಿವರ ಅಂಗಾರೆ ತುಳುನಾಡು ನಾಗರ ಪಂಚಮಿದ ವಿಶೇಷ ಆರಾಧನೆ ನಡೆತಂಡ ಹೆಚ್ಚಿನ ಕುಟುಂಬದಕ್ಲು ಅಕ್ಲಿನ ಕುಟುಂಬದ ನಾಗವನ ತಡೆಪೋದು ಪೇರು ಬೊಂಡ ತನು ಅರ್ಪಣೆ ಮಲ್ತೇರ ಕುಡುಪು ಕ್ಷೇತ್ರಡು ಊರು ಪರ ಊರ್ಲಿನ ಭಕ್ತಿಯರು ಸೇರ್ದು ವಿಶೇಷ ಆರಾಧನೆ ನಡೆತಂಡ ಕರಾವಳಿದ ಜನಕ್ಲೆಗ್ ನಾಗರ ಪಂಚಮಿ ಪಂಡ ಊರಿಗೆ ಮಲ್ಲ ಪರ್ವ ಆಟಿಕರಿದು ಪರ್ಬೊಲಿನ ಪರ್ವ ಸುರುವಾಪುಂಡು ಸುರೂಕು ಬರ್ಪಿನ ಪರ್ಬನೆ ನಾಗರ ಪಂಚಮಿ ತುಳುನಾಡದ ಜನಕ್ಲು ಪ್ರಕೃತಿದ ಆರಾಧಕಿರ ತೈಮರ ಪುರ್ಪ ನಾಗೇಂಚ ಮಾತಿಟ್ಲ ದೇವಿರೆನು ತುಯಿನಕ್ಲು ಭಯಭಕ್ತಿಡ ನಮ್ಮಿಂಚಿ ದೇವಿರೆನು ಆರಾಧನೆ ಮಲ್ತೊಂದು ಬೈದೆರ ನಾಗದೇವರೆ ಕಲ್ಲುಗ ಪೇರು ಗೆಂದಲಿ ಬೊಂಡದ ನೀರಡು ಅಭಿಷೇಕ ಮಲ್ತದ ತನು ಕುರಿಯರ ನಾಗನ ಮೋಕೆದ ಪಿಂಗಾರ ಸೇವಂತಿಗೆ ಮಲ್ಲಿಗೆ ಪೂ ಫಲವಸ್ತುಲೆಂದಿದ್ದು ಪೂಜೆ ಕರಿತೇರ ನಾಗನ ಆರಾಧನೆ ಮಲ್ಪನ ಮಾತಾ ಕ್ಷೇತ್ರಲೆಡ್ಲ ಇನಿ ನಾಗದೇವರೆಗೆ ತನು ಕುರಿಯರ ಪುಗಾಡ್ತಿದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯ ಕುಡುಪು ಶ್ರೀ ವಾಸುಕಿ ದೇವಾಲಯ ಶರವು ದೇವಸ್ಥಾನ ಕಾವು ಪಂಚಲಿಂಗೇಶ್ವರ ದೇವಾಲಯ ಬೊಕ್ಕ ಕುಡ್ಲ ಕರೆಬರಿತ ದೇವಾಲಯಲೆಡ್ ನಾಗದೇವರೆ ಕಲ್ಲುಗ ಪೇರು ಬೊಂಡದ ನೀರು ಅಭಿಷೇಕ ಮಲ್ತೆರ ಫಲವಸ್ತು ಪಿಂಗಾರದಿದ್ದು ಭಾರಿ ಭಕ್ತಿಡ್ ನಾಗದೇವರನ ಆರಾಧನೆ ಮಲ್ತೆರ ಕುಡುಪು ದೇವಾಲಯಡು ಕಾಂಡಿಡ್ದೆ ಭಾರಿ ಸಂಖ್ಯೆಡ್ ಜನ ಸಾಲುಗಟ್ಟದು ಉಂತು ನಾವು ತೂಚಿದ ಬತ್ತಂಡ ಕರಿನ 2 ವರ್ಷ ಕೊರೋನಾ ಸೀಕರ್ದ ನರ್ಗದಿತ್ತಿನ ವಾ ಪರ್ಬಲ ಭಕ್ತಿಡ್ ಗವಜಿಡ್ ಕರಿಪರೆ ಆವಂದಿಚ್ಚಾಂಡ್ ಈ ವರ್ಷ ಭಾರಿ ಭಕ್ತಿಡ್ ನಾಗರ ಪಂಚಮಿಯನ್ನು ಕರಿತೆರ ಈ ಸರ್ತಿ ತನು ಸೇವೆ ತಂಬಿಲ ಸೇವೆ ಪಂಚಾಮೃತ ಸೇವೆ ಭಾರಿ ಸಂಖ್ಯೆಡ್ ಭಕ್ತಾಭಿಮಾನಿಲಿರ್ದು ಭಾರಿ ಭಕ್ತಿಡ್ ನಡತೊಂದುಂಡೊಂದು ಕುಡುಪು ಕ್ಷೇತ್ರದ ಕೃಷ್ಣರಾಜ ತಂತ್ರಿ ನಮ್ಮ ಕುಡ್ಲದೊಟ್ಟಿಗೆ ಪಾತೆಡ್ದು ಮಾಹಿತಿ ಕುರಿಯರ ನಾಗರ ಪಂಚಮಿ ನಾಗಾರಾಧನೆಗೆ ಇರುವಂತಹ ಬಹಳ ಪ್ರಮುಖವಾದಂತಹ ಒಂದು ದಿವಸ. ಈ ದಿವಸ ವಾಸುಕಿ ನಾಗರಾಜ ದೇವರನ್ನು ಆರಾಧನೆ ಮಾಡಿದರೆ ಬರಬಹುದಾದಂತಹ ಸರ್ಪಭಯ, ಜೀವನದಲ್ಲಿ ಬರಬಹುದಾದಂತಹ ದಾರಿದ್ರ್ಯಗಳು ಇದನ್ನೆಲ್ಲವನ್ನು ದೇವರು ದೂರೀಕರಿಸಿ ಬೇಕಾದಂತಹ ಸಮೃದ್ಧಿಯನ್ನು, ಆಯುರಾರೋಗ್ಯ ಸುಖ ಸೌಭಾಗ್ಯಗಳನ್ನು ನಾಗದೇವರು ಅನುಗ್ರಹಿಸುತ್ತಾರೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತದೆ. ಅದೇ ರೀತಿ ಇವತ್ತು ಶ್ರೀ ಕ್ಷೇತ್ರ ಕುಡುಪಿನಲ್ಲಿ ಸಂಭ್ರಮದಿಂದ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. 2 ವರ್ಷಗಳ ಬಳಿಕ ಕೊರೋನಾ ಮಹಾಮಾರಿಯ ಉಪದ್ರವಗಳೆಲ್ಲ ದೂರವಾದ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಶ್ರೀ ಕ್ಷೇತ್ರದಲ್ಲಿ ನೂತನ ನಾಗಾಲಯದಲ್ಲಿ ನಾಗದೇವರ ನಾಗರ ಪಂಚಮಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅಸಂಖ್ಯ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಅವರದಾದಂತಹ ಕ್ಷೀರಾಭಿಷೇಕ, ಸಿಯಾಳಾಭಿಷೇಕ, ತಂಬಿಲ ಸೇವೆ, ಪಂಚಾಮೃತಾಭಿಷೇಕ ಸೇವೆಗಳನ್ನು ದೇವರಿಗೆ ಸಲ್ಲಿಸಿ ಶ್ರೀ ನಾಗದೇವರ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಷ್ಟಕುಲ ನಾಗಸಹಿತನಾದಂತಹ ಶ್ರೀ ವಾಸುಕಿ ನಾಗರಾಜ ದೇವರು ಲೋಕಕ್ಕೆ ಸನ್ಮಂಗಳವನ್ನು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಬಾರಿ ಬಡ್ಸಗು ಸುಬ್ರಹ್ಮಣ್ಯದ ಕುಮಾರಧಾರ ಕೈತಲ್ದ ಪರ್ವತಮುಖಿ ಪನ್ಪನವಲು ಇಲ್ಲು ಒಂಜೇಗ್ ಗುಡ್ಡೆ ಬಿಚ್ಚದು ಬುಡ್ದು 20 ಪೊಣ್ಣು ಜೋಕುಲು ತೀರ್ನ ಬೇಜಾರ್ದ ಸಂಗತಿ ನಡೆತದಂಡ. 1-2 ದಿನ ಸುಬ್ರಹ್ಮಣ್ಯ ಕ್ಷೇತ್ರಗೂ ಪೋಪುನ ಬಿಡ್ಚಿಂದು ಜಿಲ್ಲಾಧಿಕಾರಿ ಸೂಚನೆ ಕೊಡ್ತೇರ.
ಭಾರಿ ಪಡ್ಸುಗು ಸುಬ್ರಹ್ಮಣ್ಯದ ಕುಮಾರಧಾರ ಕೈತಲ್ದ ಪರ್ವತಮುಖಿ ಪಂಪನವಲು ಇಲ್ಲು ಒಂಜೇಕ್ ಗುಡ್ಡೆ ಬಿಚ್ಚಿದು ಬುಡ್ದು ಇರುವೇರು ಪೊಣ್ಣು ಚುಕುಲ್ತೀರ್ನ ಬೇಜಾರದ ಸಂಗತಿ ನಡೆತಂಡ ಕುಸುಮಾತರ ಪಂಪನರ್ನ 11 ವರ್ಷದ ಮಗಲು ಶ್ರುತಿ ಬೊಕ್ಕ 6 ವರ್ಷದ ಜ್ಞಾನಶ್ರೀ ಜುವ ಕಳೆವನ್ನ ಜೋಕ್ಲಾದುಲ್ಲೆರ ಸುಬ್ರಹ್ಮಣ್ಯ ಪರಿಸರಡು ಭಾರಿ ಪಡ್ಸ ಬರೊಂದಿದ್ದದ ಅಕ್ಲೆನ ಇಲ್ಲಲ್ದ ಪಿರವದ ಗುಡ್ಡೆ ಒರಡ್ ತೊರನೆ ಬಿಚ್ಚಿದು ಇಲ್ಲಗು ಬುಡ್ದುಂಡು ಪೊಲೀಸ್ ಇಲಾಖೆ ಬೊಕ ಪುತ್ತೂರು ಒತ್ತು ವಿಭಾಗಾಧಿಕಾರಿ ಸೇರ್ನಂಚ ಕೈತಲ್ದ ಅಧಿಕಾರಿಗಳು ಜಾಗೆಗೆ ತುರ್ತು ಬೈದೇರ ಜೆಸಿಬಿಡ್ ಮಣ್ಣು ತೆಪ್ಪವನ ಕಾರ್ಯಾಚರಣೆ ನಡಪಾದೇರ ಇಲ್ಲಡ್ ಅಪ್ಪೆ ಅಜ್ಜಿ ಬೊಕ್ಕ ಜೋಕ್ಲಿತ್ತೇರ ರಾತ್ರದ ಜೋರ್ದ ಸ್ವರಕ್ಕೆ ನಗ ಮೂಯರು ಪಿದೈ ಬಲ್ತದೇರ ಜೋಕುಲು ಉಲಾಯಿತ್ತದ ಹೊರಡ್ತರನೆ ಗೋಡೆ ಮಗರ್ ನೆಡ್ದವರ ಅಕ್ಲಿಗೆ ಪಿದೈ ಬರಿಯರೆ ಸಾಧ್ಯ ಆತಿಜಂದು ತೆರೆದು ಬೈತಂಡ ಇದು ಮನೆ ಇದ್ದ ಜಾಗ. ಬಹಳಷ್ಟು ಬಿರುಸಾದ ಮಳೆ, ರಾತ್ರಿ 9 ಗಂಟೆ ತನಕ 3-4 ಗಂಟೆ ಬಂದ ಮಳೆಗೆ ಸುಬ್ರಹ್ಮಣ್ಯದ ಪರ್ವತಮಕ್ಕಿ ಎಂಬಲ್ಲಿ ಗುಡ್ಡೆ ಜರಿದು ಮನೆಯೊಂದರ ಮೇಲೆ ಗುಡ್ಡೆ ಜರಿದು 2 ಎಳೆ ಪ್ರಾಯದ 2 ಹೆಣ್ಣು ಮಕ್ಕಳು ಮೃತಪಟ್ಟಿದ್ದಾರೆ. ಈಗಾಗಲೇ ಸ್ಥಳೀಯರು ಮತ್ತು ಎಲ್ಲ ಇಲಾಖೆಯವರು, ಕಂದಾಯ ಇಲಾಖೆ ಇರ್ಬೋದು, ಪುತ್ತೂರಿನ ಉಪವಿಭಾಗಾಧಿಕಾರಿ AC ಅವರ ನೇತೃತ್ವದಲ್ಲಿ, ಸ್ಥಳೀಯ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಹಾಗೂ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಮತ್ತು NDRF ಎಲ್ಲ ಇಲಾಖೆಯವರು ಬಂದು ಈಗಾಗಲೇ ಪರಿಹಾರ ಕಾರ್ಯಾಚರಣೆ ಈಗಾಗಲೇ ಮುಗಿದಿದೆ. 2 ಶಂಕಿತ ಮೃತದೇಹಗಳನ್ನು ಮೇಲೆತ್ತಲಾಗಿದೆ. ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಎಂದು ಸುಬ್ರಹ್ಮಣ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಗಿದೆ. ಸುಬ್ರಹ್ಮಣ್ಯಡು ಅಂಗನವಾಡಿಲಿಗೆ ರಜೆ ಕೊಡ್ತುಂಡು ಕುಕ್ಕೆ ಸುಬ್ರಹ್ಮಣ್ಯಗೂ ನಾಗರ ಪಂಚಮಿ ದಿನ ಭಕ್ತರಿಗೆ ಪೋಯರೆ ಈ ಸರ್ತಿ ಸಾಧ್ಯ ಆತಜೆ ಕುಮಾರಧಾರ ದಿಂಜಿದು ಪರತೊಂದುಂಡು ಕೊಲ್ಲಮುಗ್ರು ಹರಿಹರ ಬಾಳಗೋಡು ಭಾರಿ ಪಡ್ಸ ಬರೊಂದುಂಡು ಜಾಗ್ರತೆ ವಹಿಸರೆ STRF NDRFಗೂ ಸೂಚನೆ ಕೊಡ್ತಾರೆ. ಭಕ್ತರು ಸುಬ್ರಹ್ಮಣ್ಯಗೂ ಪೋವಂದಿನಂಚ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತಾರೆ. ಒಂಜಿ 2 ದಿನ ತೂದು ಬರಿಯರೆ ಕೇನೊಂದಿರ. ಸುರತ್ಕಲ್ಡ್ ಮಂಗಲಪೇಟದ ಫಾಜಿಲ್ ಪನ್ಪನರನ್ ಕೆರ್ನ ಕೇಸಿಗೆ ಸಂಬಂಧಪಟ್ಟದು ಅಂಗಾರ 6 ಜನ ಆರೋಪಿಲೇನು ACP ಮಹೇಶ್ ದುಂಬಾಳ್ತಿಡ್ ಪೊಲೀಸರು ಉದ್ಯಾವರಡು ಬಂಧನ ಮಲ್ದೇರ. ಈ ಬಗೆಟ್ ಕುಡ್ಲಾ ಪೊಲೀಸ್ ಕಮಿಷನರ್ N ಶಶಿಕುಮಾರ್ ಸುದ್ದಿ ಕುಟುಡು ಇವರ ಕೊಡ್ತೇರ. ಕುಡ್ಲದ ಕೈತಲ್ದ ಸುರತ್ಕಲ್ಡ್ ಫಾಜಿಲ್ನ ಕಡ್ತದ ಕೇರಿನ ಕೇಸಿಡ ಸಂಬಂಧ 6 ಜನ ಕೆಂಗುಡೆರೆನ ಪೊಲೀಸರು ಪತ್ತದೇರ. ಬಂಧನ ಆಯ್ನಕ್ಲೈಟ್ 21 ವರ್ಷ ಪ್ರಾಯದ ಸುಹಾಸ್ ಶೆಟ್ಟಿ, 25 ವರ್ಷ ಪ್ರಾಯದ ಮೋಹನ್ ಅಲಿಯಾಸ್ ಮೋಹನ್ ಸಿಂಗ್, 23 ವರ್ಷದ ಗಿರಿಧರ್, 21 ವರ್ಷದ ಅಭಿಷೇಕ್, 23 ವರ್ಷದ ಶ್ರೀನಿವಾಸ, 21 ವರ್ಷದ ದೀಕ್ಷಿತ್ ಪಂದ್ ಗುರ್ತಪತ್ತದೇರ. ಈ ಕೇಸಿಗೆ ಸಂಬಂಧ ಪಡೆಯಲೇಕ ಈ ಕೆರ್ಪುನ ಬೆಲೆಗೆ ಗಳಸಿದಿನ ಕಾರ್ದ ಮಾಲಕರು ಅಜಿತ್ ಕ್ರಾಸ್ತಾ ಪನ್ಪಿನರೇನು ಇತೋರ್ತಿಗೆ ಬಂಧನ ಮಲ್ದೇರ ತನಿಖೆ ನಡಪ ಹೊಂದಿತ್ತೇರ. ಫಾಸಿಲ್ ಕೆರಿಯರ ಈ ದುಂಬೆ ಕಿಣಿ ನಾಡ್ದಿತ್ತರಂದು ಆರೋಪಿಲು ಬಾಯ್ ಬಿಡ್ತೇರ. ಈ ಕೆರಿನ ಕೇಸ್ಗೆ ಸಹಕಾರ ಕೊರ್ನಕ್ಲೆಲ್ಲ ಕೂಡ್ಲೆ ಬಂಧನ ಮಲ್ಪ ಅಂದು ಕುಡ್ಲದ ಕಮಿಷನರ್ ತಿರಿಪಾದೇರ. ಕೃತ್ಯವನ್ನ 26ನೇ ತಾರೀಕು ರಾತ್ರಿ ಸುಹಾಸ್ ಶೆಟ್ಟಿ ಅಂತೇನಿದ್ದಾನೆ, ಇವನು ಬಜ್ಪೇಲ್ ವಾಸ ಮಾಡ್ತಾನೆ. ಇವನು ತನ್ನ ಒಬ್ಬ ಸ್ನೇಹಿತ ಅಭಿಷೇಕ್ ಅನ್ನೋಂಥವನಿಗೆ ಕಾಲ್ ಮಾಡಿ ಸುಮಾರು ಹೊತ್ತು ಡಿಸ್ಕಷನ್ ಮಾಡ್ತಾನೆ. ಹೇಗಾದರೂ ಮಾಡಿ 27ನೇ ತಾರೀಕು ಮಧ್ಯಾಹ್ನ ಆಗೋದ್ರೊಳಗಾಗಿ ಹೊಡಿಬೇಕು ಯಾರಿಗಾದರೂ ಒಬ್ಬರಿಗೆ ಅಂತಂದು ಡಿಸ್ಕಷನ್ ಮಾಡ್ತಾನೆ. ಅದಕ್ಕೆ ಅವನು ಅಭಿಷೇಕ್ ಅನ್ನೋಂಥವ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಸಿಕ್ಕು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾನೆ. ಅದಾದಮೇಲೆ 27ನೇ ತಾರೀಕು ಸುರತ್ಕಲ್ಲು ಹೊರವಲಯದಿರೋ ಒಂದು ಹೋಟೆಲ್ಗೆ ಸುಹಾಸ್ ಶೆಟ್ಟಿ ಹೋಗ್ಬಿಟ್ಟು ಅಲ್ಲಿ ಗಿರಿಧರ್ ಅನ್ನೋನ್ನ ಕರೆಸ್ಕೊತಾನೆ. ಪ್ಲ್ಯಾನ್ ಮಾಡ್ತಾರೆ, ಇದಕ್ಕೊಂದು ಕಾರ್ ಬೇಕು, ವೆಪನ್ನು ನನ್ನ ಹತ್ರ ಇದೆ, ಇನ್ನೊಂದಷ್ಟು ಜನ ಹುಡುಗರು ಬೇಕು ಅಂತ ಚರ್ಚೆ ಮಾಡ್ತಾರೆ ಸುಹಾಸ್ ಶೆಟ್ಟಿ ಮತ್ತು ಗಿರಿಧರ್. ಅಲ್ಲಿ ಮೋಹನ್ ಅನ್ನೋವಂಥವನು ಕೂಡ ಸಿಗ್ತಾನೆ. ಆ ಮೋಹನ್ನು ನನ್ನ ಸ್ನೇಹಿತರು 3 ಜನ ಇದ್ದಾರೆ, ಅವ್ರನ್ನೂ ಕೂಡ ಕರೆಸ್ತೀನಿ ಅಂತ ಅಭಿಷೇಕ್, ಶ್ರೀನಿವಾಸ್, ದೀಕ್ಷಿತ್, ಮೋಹನ್ಗೆ ನೇರವಾಗಿ ಸ್ನೇಹ ಇರುವಂಥದ್ದು ಶ್ರೀನಿವಾಸ್ ಮತ್ತು ದೀಕ್ಷಿತ್ತು. ಸುಹಾಸ್ ಶೆಟ್ಟಿಗೆ ಅಭಿಷೇಕ್ ಜೊತೆ ಸಂಪರ್ಕ ಈಗಾಗಲೇ ಇದೆ. ಸೊ ಅದಕ್ಕೆ ಮೋಹನ್ ಅಲಿಯಾಸ್ ನೇಪಾಳಿ ಮೋಹನ್ ಅನ್ನುವಂಥವನು ನನ್ನ ಸ್ನೇಹಿತನೊಬ್ಬನ ಕಡೆಯಿಂದ ಕಾರ್ ತೊಗೊಂಬರ್ತೀನಿ ಅಂತಂದು ಅಶ್ಯೂರ್ ಮಾಡ್ತಾನೆ. ಮತ್ತು 27ನೇ ತಾರೀಕು ಮಧ್ಯಾಹ್ನ ಮೋಹನ್ ಮತ್ತು ಗಿರಿಧರ್ ಇಬ್ಬರು ಹೋಗ್ಬಿಟ್ಟು ಆ ಕಾರನ್ನು ತೊಗೊಂಬರ್ತಾನೆ. ಗಿರಿಧರ್ ಡ್ರೈವ್ ಮಾಡ್ಕೊಂಡು ತೊಗೊಂಬರ್ತಾನೆ. ಫಾಜಿಲ್ಲು ಮಂಗಳಪೇಟೆ ಅಥವಾ
ಈ ಒಂದು ಇನ್ಸಿಡೆಂಟ್ ನಡೆದಿದ್ದ ಏರಿಯಾ ಏನಿದೆ ಇಲ್ಲಿ ಹೆಚ್ಚಾಗಿರ್ತಾನೆ ಅಂತಂದು ಅವತ್ತು ಇನ್ಸಿಡೆಂಟ್ ಮಂಗಳಪೇಟೆ ಆ ಒಂದು ಏರಿಯಾದಲ್ಲೆಲ್ಲ ವೆರಿಫೈ ಮಾಡಿಕೊಂಡು ನಂತರ ಬಂದು ಈ ಒಂದು ಫಾಜಿಲ್ದು ಹತ್ಯೆ ಆದಂಥ ಜಾಗ ಎಲ್ಲಿದೆ ಅಲ್ಲಿ ಅವನ್ನ ಲೊಕೇಟ್ ಮಾಡ್ತಾರೆ. ಲೊಕೇಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಜಂಕ್ಷನಲ್ಲಿ ಒಂದು 2-3 ಸರಿ ಓಡಾಡ್ತಾರೆ. ನಂತರದಲ್ಲಿ ಒಟ್ಟು 6 ಜನರ ಒಂದು ಹಂತಕರ ತಂಡ ಏನಿತ್ತು, ಇದರಲ್ಲಿ 3 ಜನ ವಿತ್ ವೆಪನ್ಸ್ ಕೆಳಗಡೆ ಹಿಡಿತಾರೆ. ಸುಹಾಸ್ ಶೆಟ್ಟಿ, ಮೋಹನ್ ಅಲಿಯಾಸ್ ನೇಪಾಳಿ ಮೋಹನ್, ಅಭಿಷೇಕ್, ಈ 3 ಜನ ಆ ಒಂದು ಕೃತ್ಯದಲ್ಲಿ ಅಸೈಲೆಂಟ್ಸ್ ಆಗಿ ವರ್ಕ್ ಮಾಡಿದವರು. ಗಿರಿಧರ್ ಅನ್ನೋಂಥವನು ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಶ್ರೀನಿವಾಸ್ ಅನ್ನೋಂಥವನು ಗಾಡಿಯಿಂದ ಇಳಿದು ಅಕಸ್ಮಾತ್ ಯಾರಾದರೂ ಓವರ್ ಪವರ್ ಮಾಡೋಂಥ ಸಂದರ್ಭ ಬಂದರೆ ಅವ್ರನ್ನ ಗಾಡಿ ತಡಿದಂಗೆ ಪ್ರಿವೆಂಟ್ ಮಾಡಬೇಕು ಅನ್ನೋ ಒಂದು ಕೆಲಸ ಇಟ್ಕೊಂಡು ಅಲ್ಲಿ ನಿಂತಿರ್ತಾನೆ. ಇನ್ನು ದೀಕ್ಷಿತ್ ಅನ್ನೋಂಥವನು ಗಾಡೀಲಿ ಕೂತಿರ್ತಾನೆ. ಸೊ ಇನ್ಸಿಡೆಂಟ್ ಆದಮೇಲೆ ಇಮಿಡಿಯೇಟಾಗಿ ಅಲ್ಲಿಂದ ಅದು ಒಂದೇ ಗಾಡೀಲಿ 6 ಜನ ಎಸ್ಕೇಪ್ ಆಗ್ತಾರೆ. ಪಾಲಿಮಾರ್ ರೂಟ್ ಏನಿದೆ ಉಡುಪಿ ಕಡೆದು ಅಲ್ಲಿ ಹೋಗ್ಬಿಟ್ಟು ಇನ್ನ ಗ್ರಾಮದಲ್ಲಿ ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆ ಬರುತ್ತೆ. ಅಲ್ಲಿ ಕಾರನ್ನು ಅಬಂಡನ್ ಮಾಡಿಬಿಟ್ಟು ಶ್ರೀನಿವಾಸ್ ಅಂತ ಏನು ಆರೋಪಿ ಇದ್ದಾನೆ ಅವನು ತನ್ನ ಸ್ನೇಹಿತನೊಬ್ಬನಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ಬೇರೆ ಕಾರನ್ನು ತರಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಬೇರೆ ಬೇರೆ ಕಡೆ ಓಡಾಡಿಕೊಂಡು ಒಂದು ಕಡೆ ಹೈಡೌಟಲ್ಲಿ ಸೇರ್ಕೋತಾರೆ. ಆ ಮಧ್ಯದಲ್ಲಿ ಬೇರೆ ಬೇರೆ ಜಾಗಗಳಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಸಕ್ಸಸ್ ಆಗಿರಲ್ಲ. ಕಡೆಗೆ ಇವತ್ತು ಬೆಳಗಿನ ಜಾವ ಬೆಳಗ್ಗೆಯಿಂದ ಸುಮಾರು 2-3 ಗಂಟೆ ಸಮಯದಲ್ಲಿ ಈ ಕಡೆ ಇದ್ದಾರೆ ಒಂದು ಕಡೆ ಅನ್ನೋಂಥದ್ದು ನಮಗೆ ಮಾಹಿತಿ ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಫೈಂಡ್ ಔಟ್ ಮಾಡಿಬಿಟ್ಟು ನಮ್ಮ ಟೀಮು ವೆರಿಫೈ ಮಾಡಿದಾಗ ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂಥದ್ದು. ನಂತರ ಬೇರೆ ಬೇರೆ ಭಾಗ ನೇರವಾಗಿ ನಮ್ಮ ಮಂಗಳೂರು ಮುಖಾಂತರ ಬಂದರೆ ಅಲ್ಲಿ ಚೆಕ್ ಪೋಸ್ಟ್ಗಳೆಲ್ಲ ಇರುತ್ತೆ, ಅಲ್ಲಿ ಸಮಸ್ಯೆ ಆಗುತ್ತೆ ಅಂತಂದು ಇಂಟರ್ನಲ್ ರೋಡ್ಸಿಂದ ಮೂಡುಬಿದ್ರೆ ಕಾರ್ಕಳ ಆ ಕಡೆಯಿಂದ ಬಳಸಿ ಉದ್ಯಾವರ ಔಟ್ಸ್ಕರ್ಟ್ಸಲ್ಲಿ ಇವತ್ತು ಬೆಳಗ್ಗೆ ಒಂದು 5:30 ಸಮಯದಲ್ಲಿ ನಮ್ಮ CCB ಅಧಿಕಾರಿಗಳ ತಂಡ ಮತ್ತು ನಾರ್ತ್ ACP ಅವರ ತಂಡ ಏನಿದೆ ಆ ತಂಡ ಈ ಒಂದು ಆರೋಪಿಗಳನ್ನು 6 ಜನರನ್ನು ವಶಕ್ಕೆ ತಗೊಳುತ್ತೆ. ಅತ್ತಾವರ KMC ಆಸ್ಪತ್ರೆಡು ಮೊರಂಪು ಬೊಕ ಸೊಂಟಬೇನೆ ಸಂಬಂಧ ಸಮಸ್ಯೆಲಿಗೆ ಸರಿಯಾಯಿನ ಮರ್ದುವದ ಕವನ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನೀ ಅಂಡ್ ಹಿಪ್ ಕಾರ್ಯ ಮಲ್ತೊಂದಿತ್ತದ ಮೊರಂಪು ಬೊಕ ಸೊಂಟದ ಕೀಲು ಬದಲದ ಮರ್ದು ಪಡೆಯನಕ್ಲೆಗ್ ಆಪರೇಷನ್ ಬೊಕ್ಕದ ಮಾಹಿತಿ ಕಾರ್ಯಕ್ರಮ ಅತ್ತಾವರ ಕಾಪ್ರೆಗುಡ್ಡೆದ KMC ಮರೀನಾ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಡಪಾದಿತ್ಯರ. ಅತ್ತಾವರ KMC ಆಸ್ಪತ್ರೆಡ್ ಕಾರದ ಮೊರಂಪು ಬೊಕ ಸೊಂಟಬೇನದ ಸಮಸ್ಯೆಲಿಗೆ ಸಂಬಂಧ ಮರ್ದು ಬದುಕಾವನ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನೀ ಅಂಡ್ ಹಿಫ್ ಕಾರ್ಯ ಮಲ್ತೊಂದಿದ್ದದ ಕಾರದ ಮೊರಂಪು ಬೊಕ ಸೊಂಟದ ಕೀಲು ಬದಲ್ದ ಆಪರೇಷನ್ ಮಲ್ಪಾದಿನ 40 ವರ್ಷದ್ದು 80 ವರ್ಷದ ಪ್ರಾಯದುಲೈದ ಸುಮಾರು 100 ಜನ ಸೀಕದಕ್ಲು ಈ ಶಿಬಿರಡು ಪಾಲ್ಪಡೆದಿತ್ತರ. ಕುಡ್ಲಾ KMC ಆಸ್ಪತ್ರೆದ ಕಾರದ ಮೊರಂಪು ಬೊಕ ಸೊಂಟದ ಕೀಲದ ಸೀಕದ ಎಡೆನ ತಿರಿದಿನ ವೈದ್ಯರ್ನಕ್ಲು ಏಲೂತ ಸೀಕದ ಬಗ್ಗೆ ಮಾಹಿತಿ ಕೊರಿಯರ. KMC ಆಸ್ಪತ್ರೆದ ಮುಖ್ಯ ಕಾರ್ಯತ್ವವನ್ನ ಗುರ್ಕಾರ್ಯರು ಸಗೀರ್ ಸಿದ್ದಿಕಿ, ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಮಾರ್ಕೆಟಿಂಗ್ ವಿಭಾಗದ ಒತ್ತುಗುರ್ಕಾರ್ಯರು ಮಧುರ ಗೋಪಾಲ್ ಈ ಪೊರ್ತುಡು ಪಾಲ್ಪಡೆದಿತ್ತರ. ಕಾರದ ಮೊರಂಪು ಬೊಕ ಸೊಂಟದ ಬೇನೆದ ಸಂಬಂಧ ಸೀಕದ ಬಗ್ಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನೀ ಅಂಡ್ ಹಿಫ್ ಕೇಂದ್ರಡು ತಿಕ್ಕುನ ಸೌಲಭ್ಯದ ಬಗ್ಗೆ ತಿರಿಪಾಯಿರು. ಈ ಸೀಕಡ ನರಣ್ಣಕ್ಲು ಆಪರೇಷನ್ ಆಯಿ ಬೊಕ್ಕ ವಾಮಾತ ಬೇಲೆ ಮಲ್ಪಲೆಂದು ವೈದ್ಯರ್ನಕ್ಲು ಮಾಹಿತಿ ಕೊಡ್ದು ಪಂಡಿರ. It is a more difficult choice because this is elective, number 1, this is planned, number 2. So it is not about us telling you that you need an operation. No, operation for a joint replacement is always an optional operation because life carries on without the operation as well, and therefore it becomes more difficult as to whether to decide whether you should have the operation or done or don't have the operation. This is an elective operation. The reason you have had the operation is because you want to live your life better than you're already living. There are different operations. Like I said, an emergency operation might mean if you don't have the operation, you may not be able to live at all. Those are those kind of life-saving surgeries. This is not a life-saving surgery. So, if you've had the surgery, your life better be much better quality than it was before. ಕಾಪು
ಕೈತಲ್ದ ಮಜೂರುಡು ಗೋವರ್ಧನ ಭಟ್ರ ಪಂಪನಾರ್ ಈ ಸರ್ತಿಲ ಅಂಗಾರ ನಡತಿನ ನಾಗರ ಪಂಚಮಿಗ ಅರನ ಇಲ್ಲಡು ಆರೈಕೆ ಪಡೆಯೊಂದು ಪುನಃ ಜೀವದ ನಾಗಗ್ ಜಲಾಭಿಷೇಕ ನಡಪಾದ ಆರತಿ ಪತ್ತದ ನಾಗರ ಪಂಚಮಿ ಆಚರಣೆ ಮಲ್ತಿರ. ಕಾಪು ಕೈತಲ್ದ ಮಜೂರುಡು ಗೋವರ್ಧನ ಭಟ್ರ ಪಂಪನಾರ್ ಈ ಸರ್ತಿಲ ಅಂಗಾರ ನಡತಿನ ನಾಗರ ಪಂಚಮಿಗ ಅರನ ಇಲ್ಲಡು ಆರೈಕೆ ಪಡೆಯೊಂದು ಪುನಃ ಜೀವದ ನಾಗಗ್ ಜಲಾಭಿಷೇಕ ನಡಪಾದ ಆರತಿ ಪತ್ತದ ನಾಗರ ಪಂಚಮಿ ಆಚರಣೆ ಮಲ್ತಿರ. ಬೇಲಡ್ ಎಲೆಕ್ಟ್ರಿಷಿಯನ್ ಆದ ಪುನಃ ಗೋವರ್ಧನ ಭಟ್ರ ಕ್ಯಾಟ್ರಿಂಗ್ ಬೇಲೆ ನಡಪಾವಂದುಲ್ಲೇರ. ಕರಿನ ಇರುವ ಪಡ್ಚಿಲಿಡ್ದು ಮಾರ್ಗುಡು ಅವಗಡಾದ ಬದುಕಂಡ ಇಜ್ಜಾಂದಿತ್ತಿನ ಉಚ್ಚುಲೆನ ಕನತದ ಐಕ್ ಸರಿಯಾಯಿನ ಮರ್ದು ಮಲ್ತದ ಅವೇಕ್ ಇಡೀ ಗುಣಾನಗ ಅವಿನ ಕಾಡಕ್ ಬಿಡುಪುನಾರೆನ ಮೆಚ್ಚಿಗೆದ ಕೆಲಸ. ಓಲೆ ಅವಡು ಪೆಟ್ಟಾಯಿನ ಉಚ್ಚುದ ಬಗೆಟ್ಟು ಫೋನ್ ಮಲ್ತದ ತೆರಿಪಾಂಡ ಓವೇ ಪಲ ಬಯಕೆಂದ ಅಡೆಗೆ ಪೋಪುನ ಗೋವರ್ಧನ ಭಟ್ರೆಗ್ ನಾಗನ ಡಾಕ್ಟ್ರಂದು ಜನ ಅಪ್ಪನೊಂದುಲ್ಲೇರ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಲ್ಲಾರಿನ ಗೋವರ್ಧನ್ ಭಟ್ ಎಂಬವರು ಹಲವಾರು ವರ್ಷಗಳಿಂದ ರಸ್ತೆಯಲ್ಲಿ ಸಿಕ್ಕ ಅಂದರೆ ಗಾಯಗೊಂಡಿದ್ದ ನಾಗರ ಹಾವುಗಳನ್ನು ತಂದು ಶುಶ್ರೂಷೆ ಮಾಡ್ತಿದ್ದಾರೆ. ಹಲವಾರು ಸಮಯದಿಂದ ಶುಶ್ರೂಷೆ ನೀಡಿ ಆನಂತರ ಅದನ್ನು ಕಾಡಿಗೆ ಬಿಟ್ಟು ಬರುವ ಅವರ ಹವ್ಯಾಸ ಅಂತಲೇ ಹೇಳ್ಬೋದು. ಯಾವುದೇ ಮನೆಯಲ್ಲಿ ನಾಗರ ಹಾವು ಬಂದರೆ ಆ ನಾಗರ ಹಾವನ್ನು ಸುರಕ್ಷಿತವಾಗಿ ಹಿಡಿದು ಮತ್ತೆ ಅದನ್ನು ಕಾಡಿಗೆ ಬೀಳ್ಕೊಟ್ಟು ಬಿಟ್ಟು ಬರೋದು ಅವರ ಹವ್ಯಾಸ ಅಂತಲೇ ಹೇಳ್ಬೋದು. ಇದಕ್ಕಾಗಿ ಅವರು ಯಾವುದೇ ಹಣ ಇನ್ನಿತರ ಸಹಾಯವನ್ನು ಅವರು ಪಡೆದುಕೊಳ್ತಿಲ್ಲ. ಹಲವಾರು ವರ್ಷಗಳಿಂದ ನಾವು ಗೋವರ್ಧನ್ ಭಟ್ರವನ್ನು ನೋಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಅವರು ನಾಗನಿಗೆ ತನ್ನ ಮನೆಯಲ್ಲಿ ಉಳಿದ ನಾಗರ ಪಂಚಮಿಯಂದು ಉಳಿದ ನಾಗನಿಗೆ ಜಲಾಭಿಷೇಕ ಮಾಡ್ತಾರೆ. ಇದರಿಂದ ಕೆಲವೊಂದು ಜನ ಹೇಳ್ತಾ ಇದ್ದಾರೆ, ಆದರೂ ಅವರು ನಂಬಿಕೆಯ ಮೇಲೆ ಜಲವನ್ನು ಅಭಿಷೇಕ ಮಾಡ್ತಾರೆ ಮತ್ತು ಪತ್ರಕರ್ತರಿಗೆ ಇದನ್ನು ಬಿಡಿಸಿ ಹೇಳ್ತಾರೆ. ಶ್ರೀ ಶ್ರೀಮಂತ ರಾಜಗುಳಿಕ ಕ್ಷೇತ್ರ ಮೂಡುಮನೆಗುತ್ತು ಬಂದಲೆ ಪಚ್ಚನಾಡಿ ಮುಲ್ಪ ಇಂಚಿಪ್ಪ ಆಟೆಡೊಂಜಿ ದಿನ ಲೇಸ್ ಅಟ್ಟಣೆ ಮಲ್ತದಿತ್ತೆರ. ಲೇಸ್ಡ್ ಯಕ್ಷಗಾನ ನಾಟಕ ದೈವಾರಾಧನೆ ಕ್ಷೇತ್ರದ ಕಲಾವಿದರಿಗೆ ಮರ್ಯಾದೆ ಮಲ್ತೆರ. ಆಕೃತ್ ಜಪ್ಪು ಮುಗೆರ ಮೇರೆಗೆ ಬಂದಲೆ ಪ್ರಶಸ್ತಿ ಕೊರಿಯರ. ಶ್ರೀ ಶ್ರೀಮಂತ ರಾಜಗುಳಿಗ ಕ್ಷೇತ್ರ ಮೂಡುಮನೆ ಗುತ್ತು ಬಂದಲೆ ಪಚ್ಚನಾಡಿ ಮುಲ್ಪ ಇಂಚಿಪ್ಪ ಆಟಿಡೊಂಜಿ ದಿನ ಲೇಸ್ ಅಟ್ಟಣೆ ಮಲ್ತದಿತ್ತೆರ. ಕೇಮಾರ್ ಸಾಂದಿಪನಿ ಸಾಧನಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಇಂಚ ಬಿನ್ನೆರ ಬೊಕ್ಕ ಕ್ಷೇತ್ರದ ಧರ್ಮದರ್ಶಿ ಸತೀಶ್ ಬಂದಲೆ ಇದ್ದದು ಲೇಸ್ ಉದಿಪನಾಂಡ್. ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದ ಕ್ಷೇತ್ರದ ಧಾರ್ಮಿಕ ಕಚ್ಚಲಿನ ಒಟ್ಟುಗು ತುಳುನಾಡ ಸಂಸ್ಕೃತಿ ಪರಂಪರೆನು ನೆಂಪು ಮಲ್ತೊನ್ನ ಎಡ್ಡೆ ಕಾರ್ಯಕ್ರಮನು ಸತೀಶ್ ಬಂದಲೆ ದೀವೊಂದಿರಂದು ಆರ್ಪಂಡಿರ. ಆಟಿ ತಿಂಗುಲ್ದ ಪೊರ್ಲು ಪೊಲ್ಕೆದ ಬಗೆಟ್ ನಮ್ಮ ಟಿವಿ ಚಾನೆಲ್ದ ನವೀನ್ ಶೆಟ್ಟಿ ಎಡ್ಮೆ ಮಾರಿ ಪಾತಿರಿಯರು. ಯಕ್ಷಗಾನ ನಾಟಕ ಬೊಕ್ಕ ಭೂತಾರಾಧನೆ ಕ್ಷೇತ್ರದ ಕಲಾವಿದರಿಗೂ ತಮ್ಮನದ ಮರ್ಯಾದಿಲ ಈ ಪೊರ್ತುಡು ನಡೆತಿಂಡ. ಕಲ್ಪನೆಟ್ಟು ಬಿರ್ಸೆರು ಜೋಕ್ಲಿನ ಅಜಿತದು ಅಕ್ಲೆಗ್ ಮರ್ಯಾದೆ ಮಲ್ತಿರ. ಶಕ್ತಿದಾಂತಿನ ಕುಟುಂಬಲೆಗ್ ಪಣವಸಾಯ ಮಲ್ತಿರ. ಬಂದಲೆ ಕ್ಷೇತ್ರಡು ರಾತ್ರಿ ಪಗಿಲು ಚಾಕಿರಿ ಮಲ್ಪುನ ಆಕೃತ್ ಜಪ್ಪು ಮುಗೇರ್ ಮೇರೆಗ್ ಬಂದಲೆ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಿರ. ಪಚ್ಚನಾಡಿ ಕಾರ್ಪೊರೇಟರ್ ಸಂಗೀತಾ ಆರ್ ನಾಯಕ್ ಪಾತಿರ್ದು ಬೇತೆ ಬೇತೆ ಕ್ಷೇತ್ರದ ಕಲಾವಿದರಿಗೂ ಮಾನದಿಗೆ ಮಲ್ಪುನ ಸತೀಶ್ ಬಂದಲೆ ಅವರಿ ನಿಜವಾಯಿನ ಕಲಾರಾಧಕಿರಂದು ಪಂಡಿರ. ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಧರ್ಮದರ್ಶಿ ಸತೀಶ್ ಬಂದಲೆ ಪಾತಿರ್ದು ಎನ್ನ ಬದುಕಡು ಪಾಪದಕ್ಲಿಗ್ ದಾಲ ಸೇವೆ ಮಲ್ಪೊಡುಂದು ಮನಸದೀದ್ ಆ ಕಾರ್ಯ ಮಲ್ತೊಂದಿತ್ತೆ. ಕೊರೋನಾ 2 ವರ್ಷ ಬುಡ್ದು ಇತ್ತೆ ಪಿರ ಭಕ್ತಿರ್ನ ಊರ್ದ ಜವಣೇರ್ನ ಸಾಯಸ ಕಾರಡು ಸೇವೆ ಸುರು ಮಲ್ತದೆ. ಇಂದೆಕ್ ಮಾತ ಉಮೇದ್ ಎನ್ನ ಅಪ್ಪೆ ಅಮ್ಮೆರಿಂದ ಆರ್ಪಂಡಿರು. ಮಲ್ಲಬಿನ್ನೆರೆ ಮಣ್ಣಿಟ್ಟು ಸುರೇಶ್ ಪಿ ಶೆಟ್ಟಿ, ಮನೋಹರ್ ಶೆಟ್ಟಿ, ದಿನೇಶ್ ಶೆಟ್ಟಿ, ಗುರುರಾಜ ಸಮೀನ್, ಸುರೇಶ್ ಕೆಪಿ, ಕಮಲಾಕ್ಷ ಕೊಪ್ಪಲ್ಕಾಡು, ಮೋಹನ್ ಪಚ್ಚನಾಡಿ, ಬಾಲಕೃಷ್ಣ ದೇವಿ ಕ್ಯಾಟ್ರರ್ಸ್, ಶೇಖರ್ ಪೂಜಾರಿ, ದಾಮೋದರ ಬಂಗೇರ, ಅಂಜನೆ ಸರೋಜಿನಿ ಶೆಟ್ಟಿ ಇತ್ತೆರು. ಪ್ರಿಯ ಅತಿಥಿ ಪತ್ರಿಕೆದ ಬಾಲಕೃಷ್ಣ ಪಚ್ಚನಾಡಿ ಮಾತಿರೆಲ್ಲ ಎತ್ಕೊಂಡೆರು. ಲಕ್ಷ್ಮೀಶಾ ಸುವರ್ಣ ಮೇರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕಲ್ಲಡ್ಕ ವಿಠಲ್ ನಾಯಕ್ ಕೂಟದಕ್ಲಿನ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ನಡೆತಂಡ. ಊರ್ದ ಪುಂಜೋನಕಲು ತಯಾರು ಮಲ್ತು ದಿನ 52 ಬಗೆತ ಅಟಿಲ ಅರಗಣೆಯ ಆಟಡೊಂಜಿ ದಿನಕ್ಕೂ ತಯಾರಾದಿತ್ತಂಡ. ಅಂಗಾರ ನಾಗರ ಪಂಚಮಿದ ದಿನ ಆದಿತ್ಯ ನಡೆದ ಅವರ ಸೋಮವಾರ ಉಡಿಪುಡು ಬೇರ ಜೋರಾದಿತ್ತಂಡ. ಪಿಂಗಾರ ಬೊಂಡ ಪೂಪರ್ಂದ ಇಂಚ ನಾಗಾರಾಧನೆಗೆ ಬೋಡಿತ್ತಿ ಸಾಹಿತ್ಯಲೇನು ಭಕ್ತಿರದೆ ತೊನ್ನ ತೋಜಿದು ಬತ್ತಂಡ.
ನಾಗರ ಪಂಚಮಿನ ಭಾರಿ ಭಕ್ತಿಡು ಊರೊರ್ಮೆ ಭಾರಿ ಗೌಜಿಡು ಕರಿತೀರ. ಒಡಿಪುಡ್ಲ ನಾಗನ್ ನಂಬಿನ ಭಕ್ತಿರು ಪೂ ಫಲವಸ್ತನು ಭಾರಿ ಖುಷಿಟ್ಟು ಪೇಂಟ್ ಹಿಡಿದು ನೊಂದಿತ್ತರ. ನಾಗದೇವರಿಗೆ ಭಾರಿ ಪ್ರಿಯವಾಯಿನ ಗೆಂದಲಿ ಬೊಂಡ ಪೇರು ಅಂಚನೆ ನಾಗದೇವರನ ಮೋಕೆದ ಪಿಂಗಾರ ಸೇವಂತಿಗೆ ಮಲ್ಲಿಗೆ ಸೇಡ್ದು ಬೇತೆ ಬೇತೆ ಪೂತ ವ್ಯಾಪಾರಲ ಜೋರಾದಿತ್ತಂಡ. ಪೂ ಪಡಂದದ ಬೆಲೆ ಭಾರಿ ಎರ್ತೆ ಆದಿತ್ತಂಡಲ ಭಕ್ತಿರು ಅವಿನ ಗೆನ್ಪಂದೆ ಪೂ ಫಲವಸ್ತಲೆಂದೆ ತೊಂದು ನಾಗರ ಪಂಚಮಿನ ಭಕ್ತಿಡು ಕರಿತೀರ. ಪಿಂಗಾರಾಗ ಪೂರ ಎಂಚ ರೇಟ್ ಕಾರಣ 50-60 ರೂಪಾಯಿ ಜಂಪ ವರ್ಷ ಹಿಂದೆ ಪೂರ ಕೊಂಡದ್ದು ವರ್ಷದ ಪೂರ ಬಾರದ ಕೈಲಿ ಪೂರ ಅಡ್ಡ ಪೂರ ಕರ್ತನಾಥ ಪಂದು ಅಂತ ರೇಟ್ ಜಾಸ್ತಿ ಆಯಿತು. ಕುಡ್ಲ ವಿಜಯ್ KMCಡ್ ನವಚೈತನ್ಯ ಯೋಗ ಕ್ಲಾಸ್ ಕರಿನ 18 ವರ್ಷಲಿಡ್ದು ನಡ್ತೊಂದಿತ್ತದ 18ನೇ ವರ್ಷದ ಲೇಸ್ ಅಟ್ಟಣೆ ಮಲ್ತದಿತ್ತರ. KMC ಕುಡ್ಲದ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ಮಲ್ಲ ಭಿನ್ನರಾದ ಲೇಸ್ ಉದಿಪನ ಮಲ್ತೆರ. ಕುಡ್ಲ ವಿಜಯ್ KMCಡ್ ನವಚೈತನ್ಯ ಯೋಗ ಕ್ಲಾಸ್ ಕರಿನ 18 ವರ್ಷಲಿಡ್ದು ನಡ್ತೊಂದಿತ್ತದ 18ನೇ ವರ್ಷದ ಲೇಸ್ ಅಟ್ಟಣೆ ಮಲ್ತದಿತ್ತರ. ನಿರ್ಮಲಾ ಭಾಸ್ಕರ್ ಎತ್ಕೊಂಡಿರ KMC ಕುಡ್ಲದ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ಮಲ್ಲ ಭಿನ್ನರಾದ ಲೇಸ್ ಉದಿಪನ ಮಲ್ತೆರ. KMC ವಿಜಯ್ ಫಿಸಿಯಾಲಜಿ ವಿಭಾಗದ ಮುಖ್ಯಸ್ಥರ ಡಾಕ್ಟರ್ ಅನುಪಮ ಎನ್ ಬೊಕ ಅನಾಟಮಿ ವಿಭಾಗ ಮುಖ್ಯಸ್ಥರ ಡಾಕ್ಟರ್ ರಜನಿಗಂಧ ಹೆಗ್ಡೆ ಬೊಕ ಯೋಗ ಗುರು ಗೋಪಾಲಕೃಷ್ಣ ದೇಲಂಪಾಡಿ ಮರ್ಯಾದೆ ಭಿನ್ನರಾದ ಪಾಲ್ದೆತ್ತೊಂಡೆರ. ಡಾಕ್ಟರ್ ಉನ್ನಿಕೃಷ್ಣನ್ ಪಾತಿರ್ದ ನವ ಚೈತನ್ಯ ಯೋಗ ಕ್ಲಾಸ್ ಬಗೆಟ್ ಮೆಚ್ಚಿಗೆ ತೆರಿಪಾದ ತನ್ನ ಅಪ್ಪೆನ ನೆಂಪುಗಾದ ವರ್ಷಲ ಒಂಜಿ ವೀಲ್ ಚೇರ್ ಕೊಡುಗೆ ಕೊರ್ಪೆಂದು ಪಂಡೆರ. First thing I ask my students is what is the definition of health? They tell me the definition of health is a state of complete mental, physical and social well. All these three well-beings we get. I am telling you. And we also celebrated yoga this year. Every year we celebrate, and we celebrate in a grandiose way thanks to the Department of Physiology. They participated, we trained our students for 15 to 20 days and we had a very grand yoga day in our country. But one thing I want to tell you, we want to be very closely associated with Namma Chaitanya. Whatever requirement is there from Kasturba Medical College, Mangalore, I am promising that I will fulfill it. ಬೆಳ್ತಂಗಡಿದ 10 ವರ್ಷ ಪ್ರಾಯದ ನಿರೀಕ್ಷೆಗೆ ವೀಲ್ ಚೇರ್ ಬಕ ಶಕ್ತಿನಗರದ 17 ವರ್ಷದ ಧನರಾಜ್ಗೆ ವಾಕರ್ನ ಈ ಪೊರ್ತುಡು ಕೊರಿಯರ. ಎಲ್ಪೊಡ್ದು 82 ವರ್ಷ ಪ್ರಾಯ ಮುಟ್ಟದ 7 ಜನ ಹಿರಿಯ ನಾಗರಿಕರಿಗೆ ಮರ್ಯಾದೆ ಮಲ್ತೆರ. ನವಚೈತನ್ಯ ಸಂಸ್ಥೆದ ಗುರುಕಾರ್ಯರು ದೇವಿ ಪ್ರದಾರ್ ಹೆಗ್ಡೆ, ಡಾಕ್ಟರ್ ಹರ್ಷ ಪ್ರಸಾದ್, ಪ್ರೇಮಲತಾ, ಡಾಕ್ಟರ್ ಶೀತಲ್, ಜೆರಾರ್ಡಿನ್ ಡಿಸೋಜಾ ಪಾಲ್ದಿತ್ತೊಂಡೆರ. ಅಖೀರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡ. ಕುಡ್ಲ ಬೋಳಾರದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ಮಹಿಳಾ ಮಂಡಳಿದ ನಿಲೆಟ್ ಶ್ರೀವರ ಮಹಾಲಕ್ಷ್ಮಿ ಪೂಜೆದ 25ನೇ ವರ್ಷದ ರಜತ ಸಂಭ್ರಮ ಆಗಸ್ಟ್ 5 ಶುಕ್ರವಾರ ನಡಪಾಯರ ಅಟ್ಟಣೆ ಮಲ್ದೆರ. ಕುಡ್ಲದ ಬೋಳಾರ ಹಳೆಕೋಟೆ ಮಾರಿಯಮ್ಮ ದೇವಲ್ಯುಡು ಪೊಂಚೋಲಿನ ಮಂಡಲದಕ್ಲು ಶ್ರೀವರ ಮಹಾಲಕ್ಷ್ಮಿ ಪೂಜೆದ ಬುಳ್ಳಿ ಪರ್ಬದ ಗೌಜಿಡುಲ್ಲೆರ. 25ನೇ ವರ್ಷದ ಶ್ರೀವರ ಮಹಾಲಕ್ಷ್ಮಿ ಪೂಜೆ ಆಗಸ್ಟ್ 5 ಶುಕ್ರವಾರದಾನೆ ನಡಪರೆಯುತ್ತದೆ. ಕಾಂಡ 10 ಕಲಸ ಮುಹೂರ್ತ 16 ಮಲ್ಲ ಪೂಜೆ, ಸೌಭಾಗ್ಯ ಪಟ್ಟುನ ಪೂಜೆ ಬಯ್ಯ ಆಚರೇಕ್ ಕಥಾಷ್ಟವನ ನಡಪರೆ ಉಂಡು. ಬಂಗಾರದ ಕಿರೀಟದೀತಿನ ಶ್ರೀ ಮಾರಿಯಮ್ಮ ದೇವಿಗೆ ವಿಶೇಷ ಅಲಂಕಾರ ಪೂಜೆ ನಡಪರೆಯುತ್ತದೆ. ಈ ಪುಣ್ಯ ಕಜ್ಜೋಡು ಭಕ್ತಾಭಿಮಾನ ಪಾಲ್ಪಡೆಯರ ಲೆಪ್ಪು ಕೊಡ್ತೇರ. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.